ಮಿಯಾ ಖಲೀಫಾ ನೀಲಿ ಚಿತ್ರೋದ್ಯಮದಲ್ಲಿ ತನ್ನದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರುವ ಕೆಲವು ಸ್ಟಾರ್ಗಳ ಪಟ್ಟಿಯಲ್ಲಿ ಈಕೆಯೂ ಒಬ್ಳು. ಈ ನೀಲಿ ಜಗತ್ತಲ್ಲಿ ಈಕೆ ಇದ್ದಿದ್ದು ಬೆರಳೆಣಿಕೆಯ ತಿಂಗಳಾದ್ರೂ ಈಕೆ ಮಾಡಿದ ಮೋಡಿ ಅಷ್ಟಿಷ್ಟಲ್ಲ. ಅಸಂಖ್ಯಾತ ಅಭಿಮಾನಿ ಬಳಗವನ್ನು ಹೊಂದಿರುವ ಈಕೆ ಬಟ್ಟೆ ಬಿಚ್ಚಿ ಗಳಿಸಿದ್ದು ಪುಡಿಗಾಸು ಅಷ್ಟೇ. ಆದರೆ ಇದರಿಂದಲೇ ಮಿಯಾ ಗಳಿಸಿದ ಪಡ್ಡೆಗಳ ಅಭಿಮಾನ ಅಸಂಖ್ಯಾತ. ಹೀಗಿರುವಾಗ ಅಭಿಮಾನಿಯೊಬ್ಬ ಮಿಯಾಳ ಫೋಟೋವನ್ನು ತನ್ನ ಮೈ ಮೇಲೆ ಹಚ್ಚೆ ಹಾಕಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿ ಮಾಡ್ತಿದ್ದಾನೆ. ಹೌದು, ಭಾರತೀಯ ಅಭಿಮಾನಿಯೊಬ್ಬ ಲೆಬನೀಸ್ ಮೂಲಕ ಮಿಯಾ ಖಲೀಫಾಳ ಭಾವಚಿತ್ರವನ್ನು ತಮ್ಮ ಕಾಲಿನ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದಾನೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ. ದೆಹಲಿ ಮೂಲದ ಟ್ಯಾಟೂ ಆರ್ಟಿಸ್ಟ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಶೇರ್ ಮಾಡಿಕೊಂಡಿದ್ದಾರೆ. ವಿಶೇಷ ಅಂದರೆ ಈ ಫೋಟೋದಲ್ಲಿ ಮಿಯಾ ಖಲೀಫಾ ಗ್ಲಾಸ್ ಒಂದನ್ನು ಧರಿಸಿದ್ದಾರೆ. ಈ ಗ್ಲಾಸ್ ಅನ್ನು ಕಳೆದ ವರ್ಷ ಹರಾಜಿನಲ್ಲಿಟ್ಟಿದ್ರು. ಬರೋಬ್ಬರಿ 77 ಲಕ್ಷ ರೂಪಾಯಿಗೆ ಈ ಗ್ಲಾಸ್ ಮಾರಾಟವಾಗಿತ್ತು. ಈ ಹಣವನ್ನು ಬೀರತ್ ಬ್ಲಾಸ್ಟ್ನಲ್ಲಿ ಸಂಕಷ್ಟಕ್ಕೊಳಗಾದ ಜನರಿಗೆ ನೀಡಿದ್ರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.